ಮಂಗಳೂರಿನ ಬೋಳೂರು ಸಮೀಪದಲ್ಲಿರುವ ಅಮೃತ ವಿದ್ಯಾಲಯಂ ಶಾಲಾ ಸಭಾಂಗಣದಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮಂಗಳೂರಿನ ಹೆಸರಾಂತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಅಮೃತ ವಿದ್ಯಾಲಯಂನ ಶಾಲಾ ಸಭಾಂಗಣದಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ವಿಶೇಷ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಇನ್ನು ವಿದ್ಯಾರ್ಥಿಗಳು ತನ್ನ ಅಜ್ಜ ಅಜ್ಜಿಯಂದಿರಿಗೆ ಕುಂಕುಮ ಹಚ್ಚಿ ಆರತಿ ಎತ್ತಿ ಗೌರವಿಸಿಕೊಂಡು ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದರು. ಇನ್ನು ಕಾರ್ಯಕ್ರಮವನ್ನ ನಿವೃತ್ತ ಶಿಕ್ಷಕ ಹಾಗೂ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ವಿಜೇತರಾದ ಪಿ ಶ್ರೀನಿವಾಸ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಇಂತಹ ಕಾರ್ಯಕ್ರಮ ಕೇವಲ ಒಂದು ದಿನಕ್ಕೆ ಸೀಮಿತವಾಗಬಾರದು. ಮಕ್ಕಳು ಗುರು ಹಿರಿಯರನ್ನ ಗೌರವಯುತ ಭಾವನೆಯಿಂದ ನೋಡಿಕೊಳ್ಳಬೇಕೆಂದರು. ನಾನು ಹೇಳುವಂತಹ ಒಂದು ಮುಖ್ಯ ವಿಷಯ ಅಂತ ಹೇಳಿದ್ರೆ, ಚಿಕ್ಕ ಮಕ್ಕಳು ಒಳ್ಳೆಯ ನಡತೆಯನ್ನು ಇಲ್ಲಿ ಒಂದು ದಿವಸ ತೋರಿಸಿದ್ರೆ ಸಾಲದು, ನಿಮ್ಮ ಮನೆಯಲ್ಲಿ ಆ ಮಕ್ಕಳ ನಡತೆ ಅಥವಾ ಅವುಗಳ ಪ್ರತಿದಿನದ ಕಾರ್ಯಕ್ರಮಗಳನ್ನು ಹೆತ್ತವರು ಗಮನಿಸಬೇಕು. ಮಕ್ಕಳು ಬೇಗ ಹೇಳುವಂತೆ, ಆಮೇಲೆ ಎದ್ದ ಕೂಡಲೇ ಯಾವುದೇ ತಂದೆ ಆಗಲಿ ತಾಯಿಯಾಗಿ ಮನೆಯಲ್ಲಿದ್ದಾರೆ ಅವರಿಗೆಲ್ಲ ಕೈ ಮುಗಿದು ಮಾತೃದೇವೋಭವ ಪಿತೃದೇವೋಭವ, ಆಮೇಲೆ ಯಾರು ಒಂದು ಹೊಟ್ಟೆಯೆಲ್ಲ ಇಟ್ಟು ದೇವರನ್ನು ಗುರುತಿಸಿ ಆ ದೇವರಿಗೆ ನಮಸ್ಕರಿಸಿ ಆಮೇಲೆ ಅವರ ಕಾರ್ಯಕ್ರಮಗಳನ್ನು ಮುಂದುವರಿಸಲಿಕ್ಕೆ ಬಳಿಕ ಮಕ್ಕಳ ಸಾಹಿತ್ಯ ಸಂಗಮ ಸ್ಥಾಪಕಾಧ್ಯಕ್ಷೆ ಹಾಗೂ ನಿವೃತ್ತ ಶಿಕ್ಷಕಿ ಸಾವಿತ್ರಿ ಮಾತನಾಡಿ, ಮಕ್ಕಳಿಗೆ ಕುಟುಂಬದ ಸಂಪತ್ತುಗಳು ಮರೀಚಿಕೆಯಾಗುತ್ತಿದೆ. ಇದರ ಬಗ್ಗೆ ಹಿರಿಯರು ಹೆತ್ತವರು ತಿಳಿ ಹೇಳಬೇಕಾಗಿದೆ. ಇನ್ನು ಮನೆಗೆ ಯಾರೇ ಬಂದರೂ ಅವರನ್ನ ಗೌರವ ರೀತಿಯಲ್ಲಿ ಕಾಣುವ ಪರಿಪಾಠವನ್ನ ಮಕ್ಕಳು ಮೈಗೂಡಿಸಿಕೊಳ್ಳಬೇಕು. ಇಂತಹ ಸಂಸ್ಕಾರವನ್ನ ಹೆತ್ತವರು ಮಕ್ಕಳಿಗೆ ಕಲಿಸಿಕೊಡಬೇಕೆಂದರು. ದೊಡ್ಡವರು ಬಂದಾಗ ಚಿಕ್ಕವರು ಮನೆಯಲ್ಲಿ ಸೋಫಾದಲ್ಲಿ ಕಾಲ ಮೇಲೆ ಕಾಲ ಹಾಕಿ ಕೂತ್ಕೊಳ್ಬಾರ್ದು. ಯಾರೇ ಮನೆಗೆ ಬರಲಿ ನಾವು ಅವರನ್ನು ಎದ್ದು ನಿಂತು ಸ್ವಾಗತಿಸಬೇಕು ಅಂತ. ಆದರೆ ಈಗ ಆ ಒಂದು ಪದ್ಧತಿಗಳಲ್ಲಿ ಸಂಪ್ರದಾಯಗಳು ಒಳ್ಳೆಯ ಒಂದು ನಮ್ಮ ನಡವಳಿಕೆಗಳು ತೀರಾ ಕಡಿಮೆ ಆಗುತ್ತಾ ಇವೆ. ಅಂತ ಸಮಯದಲ್ಲಿ ಶ್ರೀನಿವಾಸ ರಾವ್ ಹೇಳಿದ ಹಾಗೆ ಹೆತ್ತವರನ್ನ ಅನುಕರಣೆ ಮಾಡಿ ಮಕ್ಕಳು ಕಲಿಯುತ್ತಾರೆ. ಹಾಗಾಗಿ ಮನೆಯಲ್ಲಿರುವಂತಹ ಹಿರಿಯರು ಅಜ್ಜ ಅಜ್ಜಿಯಂದಿರೇ ಆಗಬಹುದು ಅಥವಾ ತಂದೆ ತಾಯಿಗಳೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಮಕ್ಕಳಿಗೆ ಪ್ರಾರಂಭದಿಂದಲೇ ಅವರಿಗೆ ಒಳ್ಳೆಯ ಒಂದು ಶಿಷ್ಟಾಚಾರವನ್ನ, ನಮ್ಮ ಭಾರತೀಯ ಸಂಸ್ಕೃತಿ ಬಹಳ ಉತ್ತಮವಾದ ಸಂಸ್ಕೃತಿ, ಆ ಸಂಸ್ಕೃತಿಯನ್ನ ಪ್ರಾರಂಭದಿಂದಲೇ ಬಲಾತ್ಕಾರವಾಗಿ ಅಲ್ಲ, ನಾವು ನಮ್ಮ ನಡವಳಿಕೆಯ ಮೂಲಕ ಅವರಿಗೆ ನಾವು ತಿಳಿಸಿಕೊಟ್ಟಾಗ ಅವರು ಖಂಡಿತವಾಗಿಯೂ ನಮ್ಮ ಹಾಗೆ ಉತ್ತಮ ಜನವಾಗಿ ಉತ್ತಮ ಒಂದು ಪ್ರಜೆಗಳಾಗಿ ಬೆಳೆಯಲಿಕ್ಕೆ ಸಾಧ್ಯ. ಈ ವೇಳೆ ಸೀನಿಯರ್ ಪ್ರಿನ್ಸಿಪಾಲ್ ರಾಮಚಂದ್ರ ಭಟ್, ಉಪ ಪ್ರಿನ್ಸಿಪಾಲ್ ಅನುಪಮಾ ರಾವ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಈ ಸಂದರ್ಭದಲ್ಲಿ ಅಜ್ಜ ಅಜ್ಜಿಯಂದರಿಗೆ ಗೇಮ್ ಶೋ ನಡೆಸಲಾಯಿತು. ಇದರಲ್ಲಿ ವಿಜೇತರಿಗೆ ಬಹುಮಾನವನ್ನ ನೀಡಲಾಯಿತು. ಇದೇ ವೇಳೆ ಗಣ್ಯರನ್ನ ವಿಶೇಷ ರೀತಿಯಲ್ಲಿ ಮಕ್ಕಳು ಸ್ವಾಗತಿಸಿದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.